ಆ ಸಾಮಾನ್ಯ ಮಾನವರಿಗೂ ಕಾಣ ಸಿಗದ ಸಾವಿರಾರು ವರ್ಷಗಳ ತಪಸ್ಸನ್ನು ಆಚರಿಸಿದ್ರು ಕಾಣುವುದಕ್ಕಾಗದ ಇದ ದೈವ ಶಕ್ತಿಗಳಿಂದ ಎದುರಾಗಿ ನಿಂತಿದ್ದೇವೆ. ಸತ್ಯವಂತರು ಧರ್ಮನಿಷ್ಠರು ಆದಂತಹ ನೀನೇ ಸಮರ್ಥಗಳಾಗಿ ಭಾವಿಸಿ ನಿನ್ನೆದುರಿಗೆ ಬಂದಿದ್ದೇವೆ. ಕಾರಣ ತಲೆಯ ಧರ್ಮವನ್ನು ಉಳಿಸುವ ಹರನಿಂದ ಪ್ರಯಾಣ ಮಾಡಲು ಜನಗಳಿಂದ ಬಂದವರು ನಾವು ಧರ್ಮ ರಕ್ಷಣೆಯಾಗಬೇಕು ಅಂತಾದ್ರೆ ಯೋಗ್ಯ ನೆಲೆ ಎನ್ನುವುದು ನಮ್ಮ ಬಾರಿಗೆ ಪ್ರಾಪ್ತವಾಗಬೇಕು. ಅದಕ್ಕೆ ಸಮರ್ಥ ನೀನೇ ಎನ್ನುವುದಾಗಿ ನಿಮ್ಮ ಬಳಿಗೆ ಬಂದಿದ್ದೇವೆ. ಹಾಗಾಗಿ ನಮ್ಮ ಮೂವರಿಗೊಂದು ಸನ್ನಿಧಾನವನ್ನ ಕಲ್ಪಿಸಿಕೊಡು ಕಲ್ಪಿಸಿಕೊಡು ಕಲ್ಪಿಸಿಕೊಡು. ಜಗಡಿಗರಾಯರೇ ಕೇಳಿರಿ ಧರೆಯಲ್ಲಿ ಧರ್ಮ ಅನ್ನೋದು ಸಂಸ್ಥಾಪನೆ ಆಗಬೇಕು. ಆ ನಿಟ್ಟಿನಲ್ಲಿ ನಾನೊಂದು ನೆಲೆ ಕಲ್ಪಿತವಾಗಬೇಕೆನ್ನುವುದಾಗಿ ನಿಮ್ಮ ಪ್ರಶ್ನೆ ಅಲ್ವಾ? ಕೋಟೆ ಜಟ್ಟಿಗರಾಯ ಕಾಣುತ್ತಿರುವಂತಹ ಕೋಟೆ, ಆ ಕೋಟೆಯ ರಕ್ಷಣೆ ನಿನ್ನದು. ಅಲ್ಲಿ ಕೋಟೆ ಜಟ್ಟಿಗರಾಯನಾಗಿ ನೀವು ನೆಲೆ ನಿಲ್ಲಬೇಕು. ಬಂದಂತ ಭಕ್ತಾಭಿಮಾನಿಗಳ ಇಷ್ಟಾರ್ಥವನ್ನ ಈಡೇರಿಸಬೇಕು, ದುಷ್ಟರನ್ನ ಶಿಕ್ಷಿಸಬೇಕು. ಇದುವೇ ನಿನ್ನ ಕಾರ್ಯ. ನಾಗಜಟ್ಟಿಗರಾಯ ಕಾಣುತ್ತಿರುವುದೇ ಕುಂದನಗರಿ. ಅಲ್ಲಿ ತಾಯಿ ಚಕ್ರೇಶ್ವರಿ ನೆಲೆಯಾಗಿ ನಿಂತಿದ್ದಾಳೆ. ಅನತಿ ದೂರದಲ್ಲಿ ನಾಗಜಟ್ಟಿಗರಾಗಿ ನೀನು ನೆಲೆ ನಿಲ್ಲಬೇಕು. ಬರುವ ಭಕ್ತರ ಸಂಕಷ್ಟವನ್ನ ನೀಗಿಸುತ್ತಾ ಅಭೀಷ್ಟವನ್ನ ನೆರವೇರಿಸಬೇಕು. ಸಂತೋಷ. ನಾಗಜಟ್ಟಿಗನಾಗಿ ಅಲ್ಲಿ ನಿನ್ನ ಪ್ರತಿಷ್ಠಾಪನೆ. ಸಿದ್ದೇಶ್ವರ ಹರಿಯುತ್ತಿರುವ ನದಿ ಯಾವುದು? ಇದುವೇ ಪಾರ್ವತಿ ನದಿ ತೀರ. ಈ ನದಿ ತೀರದಲ್ಲಿ ಚೈತ್ರ ಶುದ್ಧ ಪಂಚಮಿಯ ದಿನದಂದು ನಿನ್ನನ್ನ ನಾನು ಅಲ್ಲಿಯೇ ಪ್ರತಿಷ್ಠಾಪನೆ ಮಾಡಲಿಕ್ಕಿದ್ದೇನೆ. ತಾವೆಲ್ಲರೂ ನಿಮ್ಮ ನಿಮ್ಮ ಪ್ರತಿಷ್ಠೆಯ ನಿರೀಕ್ಷೆ